ಭಾರತೀಯ ಜನಸಂಘದ ಸ್ಥಾಪಕರಲ್ಲಿ ಒಬ್ಬರಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ರಾಜಕೀಯ ಕ್ಷೇತ್ರದಲ್ಲಿ ಸಚ್ಚಾರಿತ್ರ್ಯ, ದೇಶಭಕ್ತಿ ಧ್ಯೇಯವಾದ, ಏಕಾತ್ಮ ಮಾನವತಾವಾದ ಹಾಗೂ ಉನ್ನತ ರಾಜಕೀಯ ಮೌಲ್ಯಗಳಿಗೆ ಮೇಲ್ಪಂಕ್ತಿಯನ್ನ ಇಂದಿಗೂ ಪ್ರೇರಣೆಯನ್ನ ನೀಡುತ್ತಿರುವ ಇವರ ಬಲಿದಾನದ ದಿನವಾದ ಇಂದು ಪಡುಬಿದ್ರಿ ಶಕ್ತಿ ಕೇಂದ್ರದ ವತಿಯಿಂದ ದೀನ್ ದಯಾಳ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು। ಈ ಬಗ್ಗೆ ಮಾತನಾಡಿದ ಕಾಪು ಬಿಜೆಪಿ ಕ್ಷೇತ್ರಾಧ್ಯಕ್ಷ ಶ್ರೀಕಾಂತ್ ನಾಯಕ್ ಅವರು, ಕುಲಗೆಟ್ಟು ಹೋದ ಈಗಿನ ರಾಜಕೀಯ ವ್ಯವಸ್ಥೆ ದೇಶಭಕ್ತಿ ಸಚ್ಚಾರಿತ್ರ್ಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಿರುವ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರಂತಹ ಮಹಾನ್ ವ್ಯಕ್ತಿಗಳ ಅಗತ್ಯವಿದೆ। ಅವರ ಬಲಿದಾನದ ದಿನವಾದ ಈ ದಿನ ಪಡುಬಿದ್ರಿಯ ಪ್ರಸನ್ನ ಪಾರ್ವತಿ ದೇವಳದ ವಟಾರದಲ್ಲಿ ಸಮರ್ಪಣಾ ದಿನವಾಗಿ ಆಚರಿಸುವ ಮೂಲಕ ಪಂಡಿತ್ ಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಸಮರ್ಪಣಾ ನಿಧಿ ಅರ್ಪಣೆ ಮಾಡಲಾಯಿತು ಎಂದು ಹೇಳಿದರು। ವಿಚಾರಧಾರೆಗಳನ್ನು ಹೊಂದಿರುವಂತಹ ಒಂದು ಪಕ್ಷವನ್ನು ನಾವು ರಚಿಸಬೇಕು। ಭಾರತ ದೇಶಕ್ಕೆ ಈಗಿರುವಂತಹ ಸರ್ಕಾರ ತುಷ್ಟೀಕರಣದ ಪರಮಾವಧಿಯನ್ನು ನುಗ್ತಾ ಇದೆ। ಅಲ್ಪಸಂಖ್ಯಾತರ ತುಷ್ಟೀಕರಣ ಒಂದಾದ್ರೆ ದೇಶದ ರಾಷ್ಟ್ರೀಯ ವಿಚಾರಧಾರೆಗಳ ಮೇಲೆ, ನಮ್ಮ ಭಾರತೀಯ ಸಂಸ್ಕೃತಿಯ ವಿಚಾರಗಳ ಮೇಲೆ ಯಾವುದೇ ಕಾಳಜಿ ಇಲ್ಲ। ದೇಶದ ಗಡಿ ಭದ್ರತೆಯ ಕುರಿತಂತೆ ಯಾವುದೇ ಕಾಳಜಿ ಇಲ್ಲದಂತಹ ಸರ್ಕಾರ ಇದೆ। ನಮ್ಮ ದೇಶಕ್ಕೆ ನಮ್ಮ ವಿಚಾರಧಾರೆಗಳನ್ನು ಹೊಂದಿರುವಂತಹ, ನಮ್ಮ ದೇಶದ ಚಿಂತನೆಯನ್ನು ಒಳಗೊಂಡಿರುವಂತಹ, ನಮ್ಮ ದೇಶದ ಅಸ್ಮಿತೆಯ ಪ್ರತಿಯೊಂದು ಕಣಕಣದಲ್ಲಿರುವಂತಹ ಸರ್ಕಾರ ಬರಬೇಕು। ಆ ರೀತಿಯ ಒಂದು ಪಕ್ಷ ಉದಯ ಮಾಡಬೇಕು ಎನ್ನುವಂಥ ಚಿಂತನೆ ಬಂದಾಗ ಅವರು ಸಂಘದ ಗುರೂಜಿಯವರು ಹೇಳ್ತಾರಂತೆ, ಭಾರತೀಯ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರುವಂಥದ್ದು ಯಾವುದೇ ಕಾರಣಕ್ಕೂ ರಾಜಕೀಯ ಮೇಲಾಟಕ್ಕೋಸ್ಕರ ಅಲ್ಲ, ರಾಜಕೀಯವನ್ನು ಮಾಡಿ ಮುಂದೆ ಅಧಿಕಾರವನ್ನು ಗಳಿಸಬೇಕು, ನಾವು ಆಡಳಿತ ಮಾಡಬೇಕು ಎನ್ನುವಂಥ ಚಿಂತನೆ ಇಲ್ಲ ನಮಗೆ। ವ್ಯಕ್ತಿತ್ವದ ನಿರ್ಮಾಣ, ಸಮಾಜದ ನಿರ್ಮಾಣ ನಮ್ಮ ಸಂಸ್ಥೆಯ ಉದ್ದೇಶ। ಸಮಾಜದಿಂದ ರಾಷ್ಟ್ರ, ವ್ಯಕ್ತಿಯಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ ನಿರ್ಮಾಣ ಆಗಬೇಕೆನ್ನುವಂಥದ್ದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕದ ಆಶಯ। ನೀವು ಪಕ್ಷವನ್ನು ಪ್ರಾರಂಭ ಮಾಡಿ, ನಿಮಗೆ ಒಂದಷ್ಟು ನಮ್ಮ ಸಂಘದ ಕಾರ್ಯಕರ್ತರನ್ನು ಕೊಡ್ತೇವೆ, ತನ್ಮೂಲಕ ಪ್ರಾರಂಭ ಮಾಡಿ ಅಂತ ಹೇಳಿದಾಗ 1951ರಲ್ಲಿ ಭಾರತೀಯ ಜನಸಂಘ ಎನ್ನುವಂಥ ಪಕ್ಷವನ್ನು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಈ ಸಂದರ್ಭದಲ್ಲಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ಯಲ್ಲದಡಿ, ಪ್ರವೀಣ್ ಗುರ್ಮೆ, ಪ್ರಕಾಶ್ ಶೆಟ್ಟಿ ಪಾದೆಪೆಟ್ಟು, ಬಾಲಕೃಷ್ಣ ಮುಂತಾದ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು।